ಸರ್ಕಾರೋಹಣವನ್ನು ಮಾಡಿ ಕೆಲ ಕ್ಷಣವೂ ಕಳೀಲಿಲ್ಲ. ಸಂತೋಷವನ್ನು ಅನುಭವಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡಾಗ ಹಾರಾಡಿದ ನೀನೊಬ್ಬ ಆಕಾಶದಂತಿನಲ್ಲಿ ಹಾರುತ್ತಾ ಬಂದು ನನ್ನ ಪಕ್ಷಸ್ಥಳಕ್ಕೆ ತುಳಿದೆಯ ಏನೋ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಹಾಗಿದ್ರೆ ಯಾರೋ ಏನೋ ಬಿಟ್ಟು ಹೋದದಕ್ಕೆ ಭರ್ತಿ ಮಾಡುವುದಕ್ಕೆ ನೀನು ಬಂದಿದ್ಯಾ? ಯಾರು ಯಾಕೆ ಓಡಿಸಿದ ಮಾತ್ರಕ್ಕೆ ನೀನೆ ವಿಜಯಶಾಲಿ, ಸುರಪೀಠ ನಿನ್ನದಾಗಿದೆ ಎಂಬುದಾಗಿ ಭಾವಿಸಿದೆಯಾ? ಈಗ ಸುರನ ಪಕ್ಷವನ್ನು ವಹಿಸಿ ಬಂದು ಯಕ್ಷರಾಜ ಲಕ್ಷಣಾದರೇನು 10 ಲಕ್ಷವಾದರೂ ನನಗೆ ಲಕ್ಷವಲ್ಲ. ತೀರನಾಗಿ ಶೂರನಾಗಿ ಗಂಭೀರನಾಗಿ ಸ್ವರ್ಗವನ್ನೇರಿದ್ದೇನೆ ನಾನು. ಅದರ ಮಧ್ಯದಲ್ಲಿ ನೀನು ಬಂದು ನಾನೇ ಒಬ್ಬ ಅಂತ ನೀನು ತೀರ್ಮಾನ ಮಾಡಿಕೊಂಡು ನನ್ನನ್ನು ಕೆಣಕುವುದಕ್ಕೆ ಬಂದಂತಾದ್ರೆ ನನ್ನ ಜಾತಿಯವರು ಯಾರು ಉಳಿಲಿಲ್ಲ, ನಿಮ್ಮವರು ಕೊಲ್ಲಿಸಿದ್ದಾರೆ ಎನ್ನುವುದೇ ಇಲ್ಲಿ ಸತ್ಯ. ಆದರೆ ನಾನು ಮಾತ್ರ ಹಾಗೆ ಬಿಡುವಲ್ಲ. ನಿನ್ನ ರೆಕ್ಕೆಗಳನ್ನು ಸರಿಯಾಗಿ ಒಮ್ಮೆ ಯೋಚಿಸಿಕೊ. ಬದುಕಬೇಕೆಂಬ ಆಸೆ ಇದ್ದರೆ ಸುರಪೀಠವನ್ನು ಒಪ್ಪಿಸು, ಇಲ್ಲದಿದ್ದರೆ ರೆಕ್ಕೆಯಿಂದ ಶಕ್ತಿವಂತರಾಗಿ ಹುಟ್ಟಿದ್ದೆಲ್ಲ ಶಕ್ತಿಯಲ್ಲೇ ಕಾದ.
ಒಡೆಯಾರಿ ಸುರಪೀಠವನ್ನು ಇಂದ್ರನಿಗೆ ಒಪ್ಪಿಸುತ್ತೇನೆ, ಸೇರುತ್ತಾನೆ ಅಂತ ಅಚ್ಚಲ.